ಇವತ್ತು ಲೇಟ್ ಆದದಕ್ಕೆ ಕಾರಣ ಮಂಜುಳಾ ಆಂಟಿ. ವ್ಲಾಗ್ ನೋಡ್ತಿದ್ರೆ ಮಂಜುಳಾ ಆಂಟಿ ನಿಮ್ಮಿಂದಾಗಿ ಲೇಟ್ ಆದ್ರೆ ಇದನ್ನು ನಾವು ಖಂಡಿಸ್ತೇವೆ. ಈ ನೋಡಿ ಅಚ್ಚು, ಕಚ್ಚು, ಲಚ್ಚು 3 ಚೂಚುಗಳಿದ್ದಾವೆ. ಎಲ್ಲರನ್ನು ತೋರಿಸ್ತೇನೆ, ಅವರ ಪರ್ಮಿಷನ್ ಇದ್ರೆ ಮಾತ್ರ. ಗೊಬ್ಬೆ ಹಾಕ್ಬೇಡಿ, ನೀವು ಸಹ ಸೈಲೆಂಟ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾವು ಬಾರ್ಕೂರು ಟೆಂಪಲ್ಗೆ ಹೋಗ್ತಿದ್ದೇವೆ. ಉಡುಪಿ ನಿಯರ್ ಅಂತೆ, ಕುಂದಾಪುರ ಆಗುತ್ತಾ ಗೊತ್ತಿಲ್ಲ. ಸೊ ನಮ್ಮ ಕುಲದೇವರ ಏನೋ ಪೂಜೆ ದೇವಸ್ಥಾನ ಅಂತ ಹೇಳಿದರು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗಾಣಿಗಸ್ ಅಂತದೇನೋ ಅದರ ಕಡೆಯಿಂದ ಇವತ್ತು ಬಸ್ಸಲ್ಲಿ ಹೋಗ್ತಾ ಇರೋದು. ಸೊ ಕಂಪ್ಲೀಟಾಗಿ ನನಗೆ ಏನು ವಿಷಯ ಅಂತ ಗೊತ್ತಿಲ್ಲ, ಮತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೇನೇನು ಅಂತ. ಸೊ ಅದಕ್ಕೂ ಮುರ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಈಗ 6 ಗಂಟೆಗೆ ಹೊರಟು ಹೋಗ್ತಾ ಇದ್ದೇವೆ. ರಿಕ್ಷಾಗಾಗಿ ಕಾಯ್ತಿದ್ದೇವೆ. ನಮಗೆ ಬಸ್ ಇರುವಂಥದ್ದು ಪಾಣೆಮಂಗಳೂರಿಂದ. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೇವೆ. ನಾನು, ಅಮ್ಮ ಮತ್ತು ನನ್ನ ತಮ್ಮ ಕೂಡ ಬರ್ತಿದ್ದಾನೆ. ಸೊ ಅವನು ರಿಕ್ಷಾ ತಗೊಂಡು ಬರಕ್ಕೆ ಹೋಗಿದ್ದಾನೆ. ನೋಡಿ ಲಚ್ಚು, ಹಾಯ್. ಸೊ ಎಲ್ಲರೂ ಕೂಡ ಹೊರಟು ನಿಂತಿದ್ದೇವೆ. ಮತ್ತೆ ನೋಡುವ ಹೋದ ನಂತರ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ಓಕೆನಾ? ಸುಮಂಗಲ ಹಾಲ್ ಹತ್ರ ಬಂದು ನಿಂತಿದ್ದೇವೆ. ಅಜ್ಜಿ ಬುಲ್ಲಿಯನ್ನು ನೋಡಿ. ಐ ಲಚ್ಚು ಲಚ್ಚು, ಅವಳಿಗೆ ನಿದ್ದೆಯಲ್ಲಿದ್ದಾಳೆ, ಬೇಗ ಎದ್ದದಲ್ಲ ಹಾಗೆ. ನಾವಿಲ್ಲಿ ವೆಯ್ಟ್ ಮಾಡ್ತಿದ್ದೇವೆ ಸುಮಂಗಲ ಹಾಲ್ ಹತ್ರ, ಪಾಣೆಮಂಗಳೂರು. ಎಲ್ಲರೂ ಬಂದಿದ್ದೇವೆ ಇಲ್ಲಿಗೆ. ಇನ್ನು ಕೂಡ ಬಸ್ ಬಂದಿದೆ ಗೊತ್ತಿಲ್ಲ, ಅದೇ ಬಸ್ ಅಂತ ಗೊತ್ತಿಲ್ಲ. ಇಲ್ಲಿ ಯಾರು ಮೇಯ್ನ್ ಇದ್ದಾರೆ ಅವರು ಬಂದಿಲ್ವಾ ಅಂತ ಅನ್ಸುತ್ತೆ. ನಾವು ಮಾತ್ರ ಊರಿಗೆ ಮುಂಚೆ ಬಂದು ಕೂತಿದ್ದೇವೆ. ನೋಡಿ ಅಲ್ಲಿ ಇದ್ದಾರೆ. ಗಳಿಂದಾಗಿ ನಾವು ಬೇಗ ಬಂದದಾಯ್ತಾ. ಊರಿಗೆ ಮುಂಚೆ 6 ಗಂಟೆಗೆ ಬಂದು ಇಲ್ಲಿ ಕೇಳಿದ್ದಾರೆ. ನಾವು ಪುಣ್ಯಕ್ಕೆ 6:15 ಆಗಿದೆ. ಈಗ 7 ಗಂಟೆ ಆಯ್ತು. 7 ಗಂಟೆ ಆದ್ರೆ ಇಲ್ಲಿ ಹೊರಡುದು ಕಾಣೋದಿಲ್ಲ, ಬಸ್ ಕೂಡ ಬರ್ಲಿಲ್ಲ. ಮಂತ್ ನಮ್ಮತ ಇನ್ನು ಕೂಡ ಬರ್ಲಿಲ್ಲ. ನೋಡಿ ಮಂಜುಳಾ ಆಂಟಿ ಅಂತೆ. ಇವತ್ತು ಲೇಟ್ ಆದದಕ್ಕೆ ಕಾರಣ ಮಂಜುಳಾ ಆಂಟಿ. ವ್ಲಾಗ್ ನೋಡ್ತಿದ್ರೆ ಮಂಜುಳಾ ಆಂಟಿ ನಿಮ್ಮಿಂದಾಗಿ ಲೇಟ್ ಆದ್ರೆ ಇದನ್ನು ನಾವು ಖಂಡಿಸ್ತೇವೆ. ನೋಡಿ ಮೇಕಪ್ ಮಾಡಿದಾಳಂತೆ. ಐಶು ಹೋಗ್ತದ ಅಂತ ಹೇಳ್ತಿದ್ದಾಳೆ. 4 ಗಂಟೆಗೆ ಶುರು ಆಗ್ತದೆ ಮೇಕಪ್ ಅಂತಾರೆ. 4 ಗಂಟೆಗೆ ಶುರು ಮಾಡಿದ್ದಾರೆ. ಕನ್ನಡಿಗೆ ಬೋರ್ ಆಗಿದೆ. ಅಲ್ಲ, ಇವರದ್ದು ನಿದ್ದೆ ಆಗ್ಲಿಲ್ಲ ಅಂತ ಅವರ ಮುಖ ನೋಡಿ, ದಪ್ಪ 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 ಆಯ್ತು. ಇಶಾಂತ್ ಇದ್ದಾನೆ, ನನ್ನ ತಮ್ಮ ಇದ್ದಾನೆ. 11 ಗಂಟೆ ಮಲಗಿದ. 4 ಗಂಟೆಗೆ ಎಲ್ಲ ಕತೆ. 4 ಗಂಟೆ ಎಲ್ಲ ಕತೆ. ಅತ್ತೆ ವಿಶಾಂತ್ ಅನ್ನೆಲ್ಲ ಅಮ್ಮ ಎಲ್ಲ ಓದ್ತಿದ್ರು ಅಂತೇಳಿ ಏಮಲ್ಲ ಓದ್ತಿದ್ದಲ್ಲ ಕೋಜು. ಲಚ್ಚಿದ್ದಾಳೆ ಲಚ್ಚು. ಎಸ್, ಮತ್ತೆ ಸಿಗುವ, ಬಾಯ್. 3 ಅಜ್ಜಿಯಂದಿರು ಇಲ್ಲಿದ್ದಾರೆ. 3 ಅಜ್ಜಿಯಂದಿರು, ಒಂದು ದೊಡ್ಡ ಅಜ್ಜಿ, 2 ಸಣ್ಣ ಅಜ್ಜಿ. ಇದು ಸಣ್ಣ ಅಜ್ಜಿ, ಲಾಸ್ಟಿನ ಅಜ್ಜಿ. ಅದು 2ನೇದು. ಅದು ಸಜ್ಜಿ ಕೆಂಪಿನ. ಇವಳಿದ್ದಾಳೆ ನಮ್ಮ ಕಶ್ವಿ ಬೇಬಿ. ಇವಳನ್ನು ಕಚ್ಚು ಅಂತ ಕರೆಯುವುದು, ನನ್ನ ಮಗಳನ್ನು ಲಚ್ಚು ಅಂತ ಕರೆಯುವುದು. ಮತ್ತೆ ಯಾರಿದ್ದಾರೆ ಬೇರೆ? ಚೂ ಅವರು. ಅಚ್ಚು 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 ಇದ್ದಾಳೆ ನೋಡಿ. ಈ ನೋಡಿ ಅಚ್ಚು, ಕಚ್ಚು, ಲಚ್ಚು 3 ಚೂಚುಗಳಿದ್ದಾವೆ. ಐ ಚೂಲಾಪುಂಡು. ಐಚು ಆಪುಜಿ. ಹಲೋ. ಫಸ್ಟ್ ಸೀಟ್ ಸತ್ಯ ಹೇಳ್ಬೇಕಾ, ಕೆಲವರದ್ದು ಗುರ್ತಿಲ್ಲ ನಮ್ಗೆ. ಇದೊಂದು ಇಷ್ಟು ಗುರ್ತ, ಮತ್ತೊಂದು ಲಾಸ್ಟ್ ಸೀಟ್. ಅವರಲ್ಲಿ ವಿಘ್ನೇಶ್ ಅಣ್ಣನ ಗಂಟಲು ಸಿಕ್ಕಾಕಿ ಗೊಬ್ಬರ ಇಟ್ಟಿದ್ದಾರೆ ಆಗದಿಂದ.
ಎಂತ ಗೊತ್ತಾ ಗೈಸ್, ನಾವು ಹೋಗುದು ಫಸ್ಟ್ ಟೈಮ್ ಆಯ್ತಾ. ಫ್ಯಾಮಿಲಿ ಅಂತ ಹೋಗುದು ಫಸ್ಟ್ ಟೈಮ್. ಗೊತ್ತೇ ಇಲ್ಲದ ಫ್ಯಾಮಿಲಿ. ಮತ್ತೆ ಅಲ್ಲಿನ ಹೆಸರು ಸಹ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗುದು ದೇವಸ್ಥಾನ. ನೋಡ್ಬೇಕು ಹೇಗುಂಟು ಅಂತ ಹೇಳಿ. ಒಮ್ಮೆಲ್ಲರನ್ನು ತೋರಿಸ್ತೇನೆ, ಅವರ ಪರ್ಮಿಷನ್ ಇದ್ರೆ ಮಾತ್ರ. ಬೊಬ್ಬೆ ಹಾಕ್ಬೇಡಿ. ಬೊಬ್ಬೆ ಹಾಕ್ಬೇಡಿ, ನೀವು ಸಹ ಸೈಲೆಂಟ್. ಮಂಜು ಮತ್ತೆ ಲಕ್ಕುವೆ ಮೂವತ್ತನ್ನು ಗುರ್ತಿದ್ದಾ. ಬಸ್ ಚೇಂಜ್ ಆಯ್ತು ನಮ್ದು. ಸಾಂಗ್ ಮಾಡ್ಲಿ ಬಸ್ ಬುಧರ ಹೊತ್ತಿಗೆ ಬರ್ತೀನ. ಎರಡನೇ ಬಸ್, ಆಗ ಬೇರೆ ಬಸ್ಸಲ್ಲಿ ಇತ್ತು, ಈಗ ಇನ್ನೊಂದು ಬಸ್ಸಲ್ಲಿ ಬಂದು ಈಗ ಸ್ವಲ್ಪ ಲಕ್ಷೂರಿ ಇದೆ, ಸೊ ಅದಕ್ಕೆ ನಾವು ಈ ಬಸ್ಸಲ್ಲಿ ಬಂದು ಕೂತಿದ್ದೇವೆ. ರೋಡ್ ಕೂಡ ಹಾಗೆ ಉಂಟು, ಬಸ್ ಚಂದ ಇದ್ರೆ ಕೂಡ ರೋಡ್ ಸರಿ ಇಲ್ಲವೇ ಅಲ್ಲ. ಸಾಂಗ್ ಕೂಡ ಇಡ್ಲಿಲ್ಲ, ಮೊಬೈಲ್ ಕೇಳ್ತಿದ್ದಾರೆ. ಹಾಯ್ ಮಂದ ಬಸ್ चप्पल
ಸಿಂಗಂ. ಗಾಯ್ಸ್ ಅಂಕಲ್ ಬರ್ಸಾಗ ಗೊತ್ತುಜಿ ಟೆಂಪಲ್ ಅಂತ ಬತ್ತ ಗಾಯ್ಸ್ ಕೊಡೆ ಮಳೆ ಇಲ್ಲದೆ ಓಡುದು ನೋಡಿ ಅವರೆಲ್ಲ. ಕೊಡೆ ಇಲ್ಲದೆ ಮಳೆ ಇಲ್ಲದೆ ಸುಮ್ಮನೆ ಆಯ್ತಾ ಕೊಡ ಅವರ ಹತ್ರ ಉಂಟು ನಾನು ಫುಲ್ ಅದರಲ್ಲಿ ಲಕ್ಷಣದ್ದು ಲಕ್ಕಿ ಎಲ್ಲಿಗೆ ಬಂದ್ವಿ ಅಂತ ಗಾಯ್ಸ್ ನಾವೀಗ ಕಾಪು ಟೆಂಪಲ್ಗೆ ಬಂದಿದ್ದೇವೆ. ಕೂದಲೆಲ್ಲ ಮುಖದಲ್ಲಿ ಉಂಟು, ಕ್ಷಮಿಸಿ. ಕವಿತಕ್ಕನಲ್ಲಿ ಕೂದಲು ಸರಿ ಅನ್ಪುದೆ. ಈಗ ಸರಿ ಆಯ್ತು. ಓಕೆ, ಒಳಗೋಗಿ ಮಾಡ್ಲಿಕ್ಕಾದ್ರೆ ಮಾಡ್ತೀವಿ. ಎಂತ ಮಾಡ್ಲಿಕ್ಕೆ ವಿಡಿಯೋ ಹಾಗೆ ಒಳಗೆ ಹೋಗಿ ವಿಡಿಯೋ ಮಾಡ್ಲಿಕ್ಕಾದ್ರೆ ಮಾಡ್ತೀವಿ, ಇಲ್ಲದಿದ್ರೆ ಇಲ್ಲ. ಬಾಲದ ಮಂಡೆ ನೋಡಿ ಗೈಸ್, ಹಿಂದೆಲ್ಲ ಕೊಡೆದ್ದೆ. ಬಂದ್ವಿ ಕಾಪು ದೇವಸ್ಥಾನಕ್ಕೆ, ರೀಚ್ ಆದ್ವಿ ಕಾಪು ದೇವಸ್ಥಾನಕ್ಕೆ. ಮಳೆ ಗೈಸ್, ಫುಲ್ ಗಾಳಿ ಬೀಸ್ತಾ. ನನ್ನ ಸ್ಮಾರ್ಟ್ ವಾಚ್ ಸಹ ಹೋಯ್ತಾ ಅಂತ ಫುಲ್ ಒದ್ದೆ ಆಗಿದೆ. ಫೋಟೋ ತೆಗಿವ ಅಂತ ಒಂದು ಇದ್ರಲ್ಲಿ ಇದ್ವಿ. ಈ ಮಳೆಯಲ್ಲಿ ಆಗ್ಲಿಕ್ಕಿಲ್ಲ. ಮಾನ್ಸೂನ್ ರೈಡ್. ಹೊಸ ಮಾರಿಯಮ್ಮ ದೇವಸ್ಥಾನ. ಹೊಸ ಮಾರಿಯಮ್ಮ ದೇವಸ್ಥಾನ ಕಾಪು. ಟ್ರೈನಲ್ಲಿ ಹೊರಡ್ತಿದ್ದೇವೆ. ಹೋಗ್ತಿದ್ದಾರೆ. ಬಂದ್ವಿ ಹೊರಗಡೆ. ನೋಡಿ ಅಲ್ಲಿ ಇಬ್ರು ಹೋಗ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಕವಿತಕ್ಕ ನಮಗೆಲ್ಲ ಕೋಪ ಆಗ್ತಿದೆ ಅಂದ. ಮಾರಿಗುಡಿ ಆಯ್ತು, ಕೈ ಮುಗ್ದು ಬಂದ್ವಿ. ಗೆಸ್ ನಾವು ಹೋದ ಮೇನ್ ಇಂಟೆನ್ಷನ್ ಏನು, ಟ್ರಿಪ್ಪಾ ಅಥವಾ ಎಲ್ಲಿ ಹೋದ್ವಿ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಪಾರ್ಟ್ 2 ನಾಳೆ ಬರ್ತಾ ಇದೆ. ನಾಳೆ ಸಿಗೋಣ.